ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆಕ್ಸಾಸ್ನ ಆಸ್ಟಿನ್ ಪ್ರದೇಶದಲ್ಲಿ ಬಸ್ಸಿನಲ್ಲಿ ಬಂದಿಳಿದ ಭಾರತೀಯ ಮೂಲದ ಉದ್ಯಮಿಯನ್ನು ಅದೇ ಬಸ್ಸಿನಲ್ಲಿ ಬಂದ ಭಾರತೀಯ ಮೂಲದವನೇ ಇರಿದು ಕೊಂದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಕೊಲೆಯಾದ ವ್ಯಕ್ತಿ 30ರ ಅಕ್ಷಯ್ ಗುಪ್ತಾ, ಕೊಲೆ ಆರೋಪ ಹೊತ್ತವನು 31ರ ದೀಪಕ್ ಕಂಡೇಲ್. ಸ್ಥಳದಲ್ಲಿ ಇಬ್ಬರ ನಡುವೆ ಯಾವುದೇ ಗಲಾಟೆ ನಡೆದಿಲ್ಲವಾದ್ದರಿಂದ ಇದು ಪೂರ್ವದ್ವೇಷದ ಕೊಲೆ ಎಂದು ತೀರ್ಮಾನಿಸಲಾಗಿದೆ. ಬಸ್ನಿಂದ ಸಹಜವಾಗಿ ಇಳಿದು ಬೇರೆಯವರ ಅರಿವಿಗೆ ಬರುವುದಕ್ಕೆ ಮೊದಲು ಆಳವಾಗಿ ಇರಿದು ಬಿಟ್ಟಿದ್ದಾನೆ. ಸುಮ್ಮನೆ ನಡೆದು ಹೋಗಿದ್ದಾನೆ. ಇದು ಅಲ್ಲಿನ ಸಿಸಿಟಿವಿಗಳಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿದೆ. ಕೂಡಲೇ ಪೊಲೀಸರು ಮತ್ತು ಸಮೀಪದವರು ಸಾಧ್ಯವಿರುವ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದರಾದರೂ ಗುಪ್ತಾ ಕೊನೆಯುಸಿರೆಳೆದಿದ್ದಾನೆ. ದೀಪಕ್ ನೇರವಾಗಿ ಕುತ್ತಿಗೆಗೆ ಆಳವಾಗಿ ಚುಚ್ಚಿದ್ದನಾದ್ದರಿಂದ ಸಾವು ಬೇಗ ಬಂದಿತ್ತು. ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಕೊಲೆಗಾರರನ್ನ ಗುರುತಿಸಿರುವ ಪೊಲೀಸರ ಕೆಲವೇ ಗಂಟೆಗಳಲ್ಲಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಆತನನ್ನ ಬಂಧಿಸಿದ್ದಾರೆ. ವಿಚಿತ್ರವೆಂದರೆ ನನ್ನ ಮಾವನ ಥರ ಕಾಣಿಸಿದ್ದರಿಂದ ನಾನಾತನಿಗೆ ಚಾಕು ಹಾಕಿದೆ ಎಂದು ದೀಪಕ್ ಹೇಳಿಕೆ ನೀಡಿದ್ದಾನೆ. ಟ್ರಾವಿಸ್ ಕಂಟ್ರಿ ಜೈಲಿನಲ್ಲಿ ಆತನನ್ನ ಇಟ್ಟಿದ್ದು ಫಸ್ಟ್ ಡಿಗ್ರಿ ಮರ್ಡರ್ ಎಂದು ಪ್ರಕರಣ ದಾಖಲಿಸಲಾಗಿದೆ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ